ಇನ್ಸ್ಟಾ ಇನ್ಫ್ಲುಯೆನ್ಸರ್ ಒಬ್ಬರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಆಕೆಯ ಪೋಷಕರು ಮೃತಳ ಪತಿ ಮತ್ತು ಆತನ ಕುಟುಂಬಸ್ಥರ ವಿರುದ್ಧ ಕೊಲೆ ಆರೋಪ ಮಾಡಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಮಾನ್ವಿ ಅನುಮಾನಾಸ್ಪದವಾಗಿ ಮೃತಪಟ್ಟ ಮಹಿಳೆ. ಈಕೆಗೆ ಸಾಗರ್ ರಜಪೂತ್ ಎಂಬುವವನೊಂದಿಗೆ ವಿವಾಹವಾಗಿತ್ತು. ಈ ಇಬ್ಬರು ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯರಾಗಿದ್ರು. ಆದರೆ ಇದೀಗ ಮಾನ್ವಿಯ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಈಕೆಯ ಮದುವೆಗೆ ಅಳಿಯನಿಗೆ 7 ಲಕ್ಷ ರೂಪಾಯಿ ಮತ್ತು ಗೃಹ ಬಳಕೆಯ ವಸ್ತುಗಳನ್ನು ನೀಡಿದ್ವಿ. ಆದರೂ ಕೂಡ ಈತ ಕುಟುಂಬಸ್ಥರೊಂದಿಗೆ ಸೇರಿ ಆಕೆಗೆ ವರದಕ್ಷಿಣೆಗಾಗಿ ಕಿರುಕುಳ ನೀಡುತ್ತಿದ್ದ. ಜೊತೆಗೆ ಕಾರಿಗಾಗಿಯೂ ಬೇಡಿಕೆ ಇಟ್ಟಿದ್ದ. ಈ ಬೇಡಿಕೆ ಈಡೇರದ ಕಾರಣ ಮಾನ್ವಿಗೆ ಚಿತ್ರಹಿಂಸೆ ನೀಡಿದ್ದಾರೆ ಎಂದು ಪೋಷಕರ ಆರೋಪ. ಮಗಳು ಆತ್ಮಹತ್ಯೆಯಿಂದ ಸಾವನ್ನಪ್ಪಿದ್ದಾಳೆಂದು ಪತಿಯ ಕುಟುಂಬ ಹೇಳಿಕೊಂಡಿದೆ. ಆದರೆ ಇದು ಆತ್ಮಹತ್ಯೆ ಎಂದು ಬಿಂಬಿಸಲಾದ ಕೊಲೆ ಎಂದು ಮೃತಳ ಪೋಷಕರು ಆರೋಪಿಸಿದ್ದಾರೆ. ಇದರ ಆಧಾರದ ಮೇಲೆ ಸಾಗರ್ ರಜಪೂತ್, ಮಾವ ರಾಜೇಶ್, ಸೋದರ ಮಾವ ಅನು, ಸೊಸೆ ಬಾಕ್ರಾ, ಚಾಂದನಿ ಮತ್ತು ಆಶಾ ಎಂಬುವವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರಸ್ತುತ ರಜಪೂತ್ನನ್ನು ಕಸ್ಟಡಿಯಲ್ಲಿ ವಿಚಾರಣೆ ನಡೆಸಲಾಗುತ್ತಿದೆ.